ಅತ್ಯಂತ ನಮ್ಮ ಮಟ್ಟಿಗೆ ಶ್ರೇಷ್ಠವೆನಿಸಿದಂತಹ ಒಂದು ಕಾರ್ಯಕ್ರಮ ಈ ಚುಂಡಿಕಾನ ಮನೆಯ ನಿಸರ್ಗದ ಮಡಿಯಲ್ಲಿ ನಿಸರ್ಗ ಸಂಭ್ರಮ ಎಂಬ ಶೀರ್ಷಿಕೆಯಲ್ಲಿ ಸಾಹಿತ್ಯ ಸರಿಗಮ ಎಂಬ ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುವುದಕ್ಕಾಗಿ ನಮ್ಮವರೇ ಆದ ಶ್ರೀಮತಿ ಲಕ್ಷ್ಮೀ ಭಟ್ ಅವರಿಗೆ ಮೊದಲಿಗೆ ಎಲ್ಲ ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯಾವುದೇ ಕಾರ್ಯಕ್ರಮ ದೇವರನ್ನ ಸ್ತುತಿಸುವುದರೊಂದಿಗೆ ಆರಂಭಗೊಳ್ಳುವುದಾಗಿದೆ. ಅದರಂತೆ ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ಜ್ಯೋತ್ಸ್ನಾ ಕಡಂದೇರು ಅವರಿಂದ ಪ್ರಾರ್ಥನೆ. ಜಯ ಜಯ ಹೇ ಭಗವತಿ ಸುಂದರಭಾರತಿ ತವ ಚರಣೌ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುಂದರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಿ. ವಂದಿತ ಚರಣ ನವರಸ ಮಧುರ ಕವಿತಾ ಮುಖರ ಮಿತ ರುಚಿ ರುಚಿರಾಭರಣ. ನವರಸ ಮಧುರ ಕವಿತಾ ಮುಖರ ಮಿತ ರುಚಿ ರುಚಿರಾಭರಣ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ತವ ಚರಣೌ ಪ್ರಣಮಾಮಃ. ಪ್ರಣಮಾಮಃ ಪ್ರಣಮಾಮಃ ಪ್ರಣಮಾಮಃ. ಕವಿಕಾವ್ಯ ಭೂಷಣ ಪ್ರಶಸ್ತಿ, ಹೀಗೆ ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಹತ್ತು ಹಲವು. ಒಟ್ಟಿನಲ್ಲಿ ಕಾವ್ಯ ಮತ್ತು ಕಥನಗಳಲ್ಲಿ ಜೀವನದ ಮಿಡಿತ ಮೂಡಿಸುವ ಸಾಹಿತ್ಯ ಸಿರಿ ಶ್ರೀಮತಿ ಬಿ ಸತ್ಯವತಿ ಎಸ್ ಭಟ್ ಬಳಜಪ್ಪು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು. ಸಮಾಜ ಸೇವಕಿ, ಗ್ರಾಮ ಪಂಚಾಯತ್ ಸದಸ್ಯೆ ಹಾಗೂ ಬ್ಲಾಕ್ ಪಂಚಾಯತ್ ಸದಸ್ಯೆ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಕನ್ನಡಪ್ರಭ ಮೊದಲಾದ ಪತ್ರಿಕೆಗಳಲ್ಲಿ ಅನೇಕ ಬಿಡಿಕಥೆಗಳು, ಕವನಗಳು ಪ್ರಕಟವಾಗಿವೆ. ಜೊತೆಗೆ ಆಕಾಶವಾಣಿಯಲ್ಲಿ ಕಥೆ ಸಂವಾದಗಳು ಪ್ರಸಾರವಾಗಿದೆ. ಒಟ್ಟಿನಲ್ಲಿ ಭಾವಗಳನ್ನು, ಬದುಕಿನ ಅನುಭವಗಳನ್ನು ಅಕ್ಷರಗಳಲ್ಲಿ ಅರಳಿಸುವ ಸಂವೇದನಾಶೀಲ ಸಾಹಿತ್ಯ ಸಾಧಕಿ ಶ್ರೀಮತಿ ಸ್ನೇಹಲತಾ ದಿವಾಕರ್ ಅವರನ್ನ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸಾಹಿತ್ಯದ ಮೂಲಕ ಸೌಂದರ್ಯ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಪ್ರಸರಿಸುತ್ತಿರುವ ಪ್ರತಿಭಾವಂತ ಸಾಹಿತಿ ಶ್ರೀಮತಿ ಸೀತಾಲಕ್ಷ್ಮಿ ಎನ್ ವರ್ಮಾ ಅವರನ್ನ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ, ಸ್ವಾಗತಿಸುತ್ತೇನೆ. ಸಾಹಿತ್ಯ ಚೇತನ ಇಂದಿನ ಪ್ರಾಸ್ತಾವಿಕ ನುಡಿಯಾಡಲಿರುವ ಶ್ರೀಮತಿ ಜ್ಯೋತ್ಸ್ನಾ ಕಡಂದೇರು ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಕ್ಷರಗಳನ್ನು ಸಮಾಜಮುಖಿ ಚಿಂತನೆಯ ಸೇತುವೆಯನ್ನಾಗಿಸಿರುವ ನಿರೂಪಕಿ ಶ್ರೀಮತಿ ಸುಶೀಲಾ ಪದ್ಯಾಣ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮನಸ್ವಿನಿ ಮಹಿಳಾ ವೇದಿಕೆಯನ್ನ ಹುಟ್ಟು ಹಾಕಿ ಸಾಹಿತ್ಯ ಸೇವೆಯನ್ನ ನಿಸ್ವಾರ್ಥವಾಗಿ ಸಾಗಿಸುತ್ತಾ ಅನೇಕ ಹೃದಯಗಳಲ್ಲಿ ಪ್ರೇರಣೆ ಮೂಡಿಸಿರುವ ಶ್ರೀಮತಿ ಪ್ರಮೀಳಾ ಚುಳ್ಳಿಕಾನ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಪಂಡಿತರೊಳಿ ಇವರನ್ನು ಸ್ವಾಗತಿಸುತ್ತೇನೆ, ಇವರನ್ನು ಕೂಡ ನೆನೆಸಿಕೊಳ್ಳುತ್ತೇನೆ. ಚುಳ್ಳಿಕಾನ ಶ್ರೀಕೃಷ್ಣ ಭಟ್ ಇವರು ನಮ್ಮ ನಿಸರ್ಗ ಸಂಭ್ರಮಕ್ಕೆ ಹೆಗಲಿಗೆ ಹೆಗಲು ಜೋಡಿಸಿ ಸರ್ವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಇವರನ್ನು ಕೂಡ ಅವರದೇ ಮನೆಯಲ್ಲಿ ನಾನು ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಸಾಹಿತ್ಯ ಪ್ರವರ್ತಕರಾದ
ಪಂಚಮೆ ಗೋವಿಂದ ಭಟ್, ಸಾಹಿತ್ಯ ಪರಿಚಾರಕರು ಹಾಗೂ ಸಾಹಿತ್ಯ ಚಿಂತಕರಾದ ಶ್ರೀ ಲತೀಶ್ ಸಂಕೊಳಿಗೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜೊತೆಗೆ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿರುವ ನಮ್ಮ ಎಲ್ಲ ಬಂಧುವರ್ಗದವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾವು ಒಂದು ಕವಿಗೋಷ್ಠಿ ಮಾಡಬೇಕು. ಕವಿಗೋಷ್ಠಿ ಹೋಗಿ ಬರುವಾಗ ಆಯ್ತು ಮಾಡುವ ಅಂತ ನಾವು ಹೇಳ್ತಾ ಇದ್ದೆವು. ಇದು ಹಾಗೆ ಕವಿಗೋಷ್ಠಿಯನ್ನು ಇಡುವಾಗ ಅದು ಯಾವ ವೇದಿಕೆ ಅಥವಾ ಹೇಗೆ ಒಂದು ಹೆಸರು ಕೊಡಬೇಕು ಅಷ್ಟಾಗುವಾಗ ನಾವು ಇವರು ಮೂವರು ಸುಶೀಲಾ ಟೀಚರ್, ನಿರ್ಮಲಕ್ಕ, ಪ್ರವೀಣಕ್ಕ, ನಾನು ಹೀಗೆ ಮಾತನಾಡುವಾಗ ಒಂದು ಹೆಸರು ಬರ್ತಾಯಿತ್ತು. ಒಳ್ಳೆ ಹೆಸರುಗಳನ್ನು ನಮ್ಮ ಲಕ್ಷ್ಮಿಯಕ್ಕ ಸೂಚಿಸಿದ್ರು. ಅದರಲ್ಲಿ ಮನಸ್ಸಿನ ಹೆಸರನ್ನು ಆಯ್ಕೆ ಮಾಡಿದರು. ಅದೇ ರೀತಿ ಒಂದು ಸುಂದರವಾದ ಲೋಗೋವನ್ನು ಸುಶೀಲಾ ಟೀಚರ್ ತಯಾರಿಸಿಕೊಟ್ರು. ಹಾಗೆ ಒಂದು ಹೆಸರು ಮನಸ್ವಿನಿ ಮಹಿಳಾ ವೇದಿಕೆ ಆಯ್ತು. ಹಾಗೆ ಮಹಿಳಾ ವೇದಿಕೆಯನ್ನು ಪ್ರಾರಂಭಿಸುವಾಗ ಮಹಿಳೆಗೆ ಒಂದು ಪ್ರಾಶಸ್ತ್ಯ. ಹೆಚ್ಚಾಗಿ ಸಂಘಟನೆಗಳು ತುಂಬಾ ಉಂಟು, ಆದರೆ ಮಹಿಳಾ ಸಂಘಟನೆಗಳು ಕಡಿಮೆ ಅಂತ ಅನಿಸ್ತದೆ. ಕಾಸರಗೋಡಿನಲ್ಲಿ ಒಂದು ಮಹಿಳಾ ವೇದಿಕೆ ಕೇಳಿದ್ದೇನೆ. ಮತ್ತೆ ಕೆಲವು ಕಲಾ ತಂಡಗಳು ಇವೆ, ತಾಳಮದ್ದಳೆ, ಮಹಿಳಾ ಬಳಗಗಳು. ಹಾಗಿರುವಾಗ ಮಹಿಳೆ ಒಂದು ಕವಿಗೋಷ್ಠಿ ಮಾತ್ರ ಅಲ್ಲ, ಕಾರ್ಯಕ್ರಮ ತಂಡದ ಉದ್ಘಾಟನೆ ಮಾತ್ರ ಸಾಲದು, ಆ ಒಂದು ವಿಚಾರ ಸಂಕಿರಣ ಇಡುವಂತಾಯಿತು. ಹಾಗೆ ಮಹಿಳಾ ಸಾಹಿತ್ಯದ ಬಗ್ಗೆ, ಮಹಿಳೆಯ ಜೀವನದ ವಿವಿಧ ಆಯಾಮಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಇಡುವಂತ ತೀರ್ಮಾನಿಸಿದೆವು. ಆಮೇಲೆ ಕವಿಗೋಷ್ಠಿ ನಾವು ಕವನವನ್ನು ಓದುವುದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಎಷ್ಟೋ ಶ್ರೇಷ್ಠ ಕವಿಗಳು ಅಲ್ಲಿ ಹೋಗಿದ್ದಾರೆ. ಅವರ ಕವನಗಳನ್ನು ಹಾಡಿದರೆ ಅದು ಉತ್ತಮವಾದದ್ದು. ಹಾಗೆ ದೀಪ ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಒಂದು ಆಕಾಂಕ್ಷೆ ಇದೆ. ಅದರ ಜೊತೆಯಲ್ಲಿ ಹೇಗೆ ಇದನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು ಅಂದ್ರೆ ಉದ್ಘಾಟನೆಯಾಗಿ ಖಂಡಿತವಾಗಿ ಅದು ಅಲ್ಲಿಗೆ ಸ್ಥಗಿತಗೊಳ್ಳಬಾರದು. ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಒಂದೀಗ ದೀಪದ ಒಂದು ಉದಾಹರಣೆಯನ್ನು ಹೇಳುದಿದ್ರೆ, ಒಂದು ಪುಟ್ಟ ಹಣತೆ, ನಾವು ಅಂಗಳದಲ್ಲಿ ಬೆಳಗಿದಂತಹ ಹಣತೆ, ಅದು ತನ್ನ ಸೀಮಿತ ಪರಿಧಿಯಲ್ಲಿ ಬೆಳಕನ್ನು ಬೀರ್ತದೆ, ಕಣ್ಣಿಗೆ ತಂಪನ್ನು ಕೊಡ್ತದೆ. ಹಾಗೆ ಕೆಲವೇ ಮಂದಿ ಸೀಮಿತ ಸಂಖ್ಯೆಯಲ್ಲಿ ಸೇರಿ ನಡೆಸುವಂತಹ ಕಾರ್ಯಕ್ರಮಗಳು ಅರಿವಿನ ಹಂಚೋಣದಲ್ಲಿ, ಅರಿವಿನ ಪರಸ್ಪರ ವಿಚಾರ ವಿನಿಮಯದಲ್ಲಿ ಹಾಗೆ ಅದು ಯಶಸ್ಸನ್ನು ಕಂಡು ಹಾಗೆ ಅದು ಮುಂದುವರಿದ ರಿಲೇ ಕೋಲಿನ ಹಾಗೆ ಇಲ್ಲಿ ಆ ರೀತಿಯಾಗಿ ವಿಚಾರ ವಿನಿಮಯ ಮಾಡಿದಾಗ ಅದು ಬೇರೆಯವರಿಗೂ ಕೂಡ ಪ್ರಸಾರಗೊಂಡು ಹಾಗೆ ಅದು ಮುಂದುವರಿದ ನಾಡಿನಲ್ಲಿ ತಮ್ಮ ಸೀಮಿತವಾದಂತಹ ಅರ್ಥದಲ್ಲಿ ಅದು ಬೆಳಕನ್ನು ಪಸರಿಸಿತ್ತು ಎನ್ನುವಂತಹ ಒಂದು ವಿಶ್ವಾಸ ನನಗಿದೆ. ಒಂದು ಆಶಯವನ್ನು ಕೂಡ ಪಸರಿಸಿತ್ತು. ಅಷ್ಟು ಆಮೇಲೆ ಈಗ ಅದು ಬಹುಶಃ ಸ್ಥಗಿತಗೊಂಡಿದೆ. ಆದ್ರೆ ಒಂದು ಕಡೆಯಲ್ಲಿ ಸ್ಥಗಿತಗೊಂಡ್ರೆ ಮತ್ತೊಂದು ಕಡೆಯಲ್ಲಿ ಅದು ಬೇರೆ ರೀತಿಯಲ್ಲಿ ಸಿಗುತ್ತದೆ ಅಂತ ಹೇಳುವುದಕ್ಕೆ ಈ ಮನಸ್ವಿನಿ ಎನ್ನುವಂತಹ ವೇದಿಕೆಯ ಶುಭಾರಂಭ ಅದು ಒಂದು ಸಾಕ್ಷಿ ಅಂತ ಹೇಳಬಹುದು. ಹೀಗೆ ಮನಸ್ವಿನಿ ಎನ್ನುವಂತಹ ವೇದಿಕೆಯ ಈ ಶುಭಾರಂಭ ಅದು ಉತ್ತರೋತ್ತರವಾಗಿ ಮುಂದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸುವಂತ ಅದು ಮುಂದೆ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ನಾನು ಮನಸ್ವಿನಿ ಮಹಿಳಾ ಹುಟ್ಟು ಏನಿದೆ, ಇದು ಇನ್ನು ಮಹಿಳಾ ಶಕ್ತಿಯಾಗಿ ಬೆಳಿಬೇಕು. ಪ್ರಮೀಳಕ್ಕ, ನಾನೀಗ ನನ್ನನ್ನ ಈ ಹಿರಿಯರ ಸಮ್ಮುಖದಲ್ಲಿ ಕೂತ್ಕೊಳಿಸಿದ್ದೀರಿ. ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೇನೆ, ನನ್ನ ಹಿರಿಯರ ಹಳೆಬೇರು ಹೊಸ ಚಿಗುರು ಕೂಡಿದರು ಮನಸ್ಸು ಹಾಗೆ ಆಶೀರ್ವಾದ ದೊರಕಿದೆ. ಇದು ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ. ನಾವೆಲ್ಲರೂ ನಿಮ್ ಜೊತೆ ಇದ್ದೇವೆ. ಅನೇಕ ಕಾರ್ಯಕ್ರಮಗಳು ಈ ಮಹಿಳಾ ವೇದಿಕೆಯ ಮೂಲಕ ಮೂಡಿ ಬರಲಿ ಅಂತ ವೇದಿಕೆಯನ್ನು ಅಷ್ಟೇ ಚಂದದ ವೇದಿಕೆ ಮೂಲಕ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅಷ್ಟೇ ಚಂದ ಯಾಕಂತ ಹೇಳಿದೆ ಅಂದ್ರೆ ನಮ್ಮ ಯಾವ ಸತ್ಯವತಿ
ಭಟ್ ಮೇಡಮ್ ಇದ್ದಾರೆ. ಅವರು ಬರವಣಿಗೆ ಆರಂಭಿಸಿದ ಎಷ್ಟು ತಡ ಅಂತ ನಮ್ಗೆಲ್ಲ ಗೊತ್ತಿದೆ. ಈ ಮಾಗಿದ ವಯಸ್ಸಿನಲ್ಲಿ ಅವರು ನಮ್ಗೆ ಬರೆಯುವುದು ಹೇಗೆ ಅಂತ ಮಾತ್ರ ಅಲ್ಲ, ಬದುಕುವುದು ಹೇಗೆ ಅಂತ ಕೂಡ ಕಲಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ಮಹಿಳೆಯರಿಗೆ. ಅದೇ ಇನ್ನು ನಾನು ಜಗತ್ತಿನಲ್ಲಿ ಕೆಲವರನ್ನು ಒಂದೇ ಹೊತ್ತಿಗೆ ಗೌರವಿಸ್ತೇನೆ, ಪ್ರೀತಿಸ್ತೇನೆ, ಆರಿಸ್ತೇನೆ. ಮತ್ತೆ ಆ ಒಬ್ಬರು ನನ್ನ ಮೇಡಮ್ ಮಹೇಶ್ವರಿ ಅವರು. ನಾನು ಬಹಳಷ್ಟು ಬಾರಿ ಅವರನ್ನು ಚಿಕ್ಕಮ್ಮ ಅಂತಲೋ ಅಕ್ಕ ಅಂತಲೋ ಕರಿಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದೇನೆ. ಅಷ್ಟು ಕೂಡ ಅವರಲ್ಲಿ ನಾನು ಎಲ್ಲ ರೀತಿಯ ಯಾವ ಒಂದು ಮಾತೃತ್ವದ ಭಾವನೆ ಇದೆ ಅದನ್ನು ಇಟ್ಟುಕೊಂಡೇ ನಾನು ಅವರ ಸನ್ನಿಧಿಯಲ್ಲಿ ಎರಡು ಮಾತಾಡುವಂತ ಅವಕಾಶವನ್ನು ಪ್ರಮೀಳಾ ನನಗೆ ಕೊಟ್ಟಿದ್ದಾಳೆ. ನಮ್ಮ ಇವತ್ತಿದೀಗ ಉದ್ಘಾಟನೆಗೊಂಡಂತ ಮನಸ್ವಿನಿ ವೇದಿಕೆ ಎತ್ತಿಕೊಂಡವರ ಕೈಗೂ ಸಗಲಿ, ಒಪ್ಪಿಕೊಂಡವರ ಮನೆಮಗಳಾಗ್ಲಿ, ಒಪ್ಪಿಕೊಂಡವರಿಗೆ ಅವಳು ಮಾರ್ಗದರ್ಶಕಳಾಗಿ ಮುನ್ನಡೆಸಲಿಕ್ಕೆ ಮಾತ್ರ ಹಾರೈಸಿಕೊಂಡು ವಿರಮಿಸ್ತೇನೆ. ಮನಸ್ವಿನಿ ಅಂತ ಹೇಳಿದರೆ ನಾವು ದೇವಿಯನ್ನು ಕೂಡ ಸಂಬೋಧನೆ ಮಾಡ್ತೇವೆ. ದೇವಿ ಅಂದರೆ ಒಂದು ಸ್ತ್ರೀ ಶಕ್ತಿ, ಓಂಕಾರ ಸ್ವರೂಪಿಣಿ. ಆ ದೇವಿಯ ಅನುಗ್ರಹ ಇವತ್ತು ನಮ್ಮ ಮೇಲೆ ಎಲ್ಲ ಇದೆ ಅಂತ ಹೇಳಿದರೆ ಇದಕ್ಕಿಂತ ಹೆಚ್ಚಿನ ವಿಶೇಷತೆ ಇನ್ನೇನು ಬೇಕು. ಇದೇ ನನಗೆ ಬಹಳ ಮಾತಾಡ್ತೇನೆ. ಸ್ವಲ್ಪ ನಾನು ಸಂಶೋಧನೆ ಮಾಡಿದಾಗ ನನಗೆ ತಿಳಿದು ಬಂದಂಥ ವಿಷಯ, 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಅವರ ವಚನ ಸಾಹಿತ್ಯ ಪ್ರಥಮವಾಗಿ ನಮ್ಮ ಮಹಿಳೆಯರು ಕಾಲಿಟ್ಟಂಥ ಪ್ರವೇಶದ ಸಂದರ್ಭ. ಆವಾಗ ಅಕ್ಕ ಮಹಾದೇವಿ ಅಂದರೆ ಆಕೆ ದೊಡ್ಡ ಶಿವಶರಣಿ. ಪುರುಷ ಪ್ರಧಾನದ ಸಮಾಜಕ್ಕೆ ಒಂದು ಕೊಟ್ಟ ಚಾಟಿ ಏಟಿನಂತಿದೆ ಅವರ ಬರಹ. ಅವರ ಒಂದು ಇದು ಹೇಳ್ತಾರೆ ನನಗೆ ಸಾಲು, ಪೆಣ್ಣೆಂದೇಟಕ್ಕೆ ಬೀಳುಗಳಿವರು, ಕಣ್ಣು ಕಾಣದ ಕಾವಿದರು, ಪೆಣ್ಣಲ್ಲವೇ ನಮ್ಮ ಹೊತ್ತ ಮಾತೆ, ಬೆಣ್ಣಲ್ಲವೇ ನಮ್ಮ ಪೊರೆದವಳು. ಎಷ್ಟು ಅರ್ಥವತ್ತಾದ ಸಾಲು ನೋಡಿ. ಯಾವ ಜೀವಿಯನ್ನಾದರೂ ಭೂಮಿಗೆ ತರಬೇಕಾದ್ರೆ ಹೆಣ್ಣೆ ಆಗ್ತಿತ್ತು, ಹೆಣ್ಣೆಯ ಗರ್ಭದಲ್ಲೇ ಉಳಿಸುವುದು. ಅಂತ ಹೆಣ್ಣನ್ನು ನಾವು ದೈವ ಸಮಾನವಾಗಿ ನೋಡಬೇಕು. ದೇವರಿಗೆ ಸಮಾನ ಅವಳು, ದೇವರಿಗೆ ಸಮಾನ ಎನ್ನುವ ಭಾವವನ್ನು ಯಾವಾಗಲೂ ನಾವು ಸ್ಮರಿಸಿಕೊಳ್ಬೇಕು. ತ್ರಿವೇಣಿಯವರ ಕಾದಂಬರಿ ಅಂದರೆ ನನಗೂ ಬಹಳ ಇಷ್ಟವಾಗ್ತಿತ್ತು. ನನ್ನ ತಾರುಣ್ಯದಲ್ಲಿ ನಾನು ಅವರ 25 ಕಾದಂಬರಿಗಳನ್ನು ಓದಿ ಮುಗಿಸಿದ್ದೇನೆ. ಯಾವ ಭಾಷೆಯನ್ನು ಬೇಕಾದರೂ ಕಲೀಲಿ, ಕನ್ನಡ ನಮ್ಮ ಮಾತೃಭಾಷೆ. ಮಾತೃ ಅಂದರೆ ತಾಯಿ ಭಾಷೆಯನ್ನು ಎಂದಿಗೂ ಮರೆಯಬಾರದು. ಅದನ್ನು ಯಾವಾಗಲೂ ನಾವು ಪ್ರೀತಿಸಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಒಂದು ನನ್ನ ಆತ್ಮೀಯ ಧನ್ಯವಾದಗಳನ್ನು. ಅವರಿಗೆ ನಮ್ಮೆಲ್ಲರ ಪರವಾಗಿ, ಅವರಿಗೆ ಕೂಡ ನಮ್ಮ ಈ ಮನಸ್ಸಿನ ಮಹಿಳಾ ವೇದಿಕೆಯ ಪರವಾಗಿ ಧನ್ಯವಾದಗಳು. ಇನ್ನು ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಮತಿ ಸೀತಾಲಕ್ಷ್ಮಿ ವರ್ಮ ಅವರು ಕೂಡ ನಮ್ಮ ಕೈಗೆ ಕೊಟ್ಟು ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ, ಈ ಮನಸ್ಸಿನ ಮಹಿಳಾ ವೇದಿಕೆಯ ಪರವಾಗಿ ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಸ್ನೇಹಿತೆ, ನನ್ನ ವಯಸ್ಸಿನವರು ಶ್ರೀಮತಿ ನೇಮಲತಾ ದಿವಾಕರ್ ಅವರಿಗೆ ನಮ್ಮ ಈ ಮನಸ್ಸಿನ ಮಹಿಳಾ ವೇದಿಕೆಯ ಪರವಾಗಿ ಪೂರ್ವಕ ಧನ್ಯವಾದಗಳು.